ಸೆಕೆಗಾಲದಲ್ಲಿ ದೇಹನ ಕೂಲಾಗಿಡುವಂತಹ, ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುವಂತಹ, ಹಾಗೆಯೇ ವೆಯ್ಟ್ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥ ಒಂದು ಸೂಪರ್ ಆಗಿರುವಂಥ ಮಜ್ಜಿಗೆ ರೆಸಿಪಿನ ಇವತ್ತು ಹೇಳ್ತಾ ಇದ್ದೇನೆ. ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಪುದೀನ ಮಸಾಲೆ ಮಜ್ಜಿಗೆ ಮಾಡಲಿಕ್ಕೆ ನೋಡಿ, ನಾನು 2 ಗ್ಲಾಸಷ್ಟು ಮಜ್ಜಿಗೆ ಮಾಡ್ತಾ ಇದ್ದೇನೆ. 1 ಗ್ಲಾಸಷ್ಟು ದಪ್ಪ ಮೊಸರನ್ನು ತಗೊಂಡಿದ್ದೇನೆ. ಮೊಸರು ದಪ್ಪ ಇದ್ದರೆ ಮಜ್ಜಿಗೆನೂ ದಪ್ಪ ಬರುತ್ತೆ. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದಾಗ ಮಜ್ಜಿಗೆ ತೆಳು ಮಾಡೋದು ಬೇಕು ಅಂತಂದರೆ. ಇವಾಗ ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿನ ಒಂದು ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನೊಂದು ಚೂರು ಹುರ್ಕೋಬೇಕು. ಹಾಗೆಯೇ ಇದಕ್ಕೆ 1 ಕ್ಲೋವ್ ಅಂದರೆ ಲವಂಗನ ಹಾಕೊತಾ ಇದ್ದೇನೆ. ಹಾಗೆಯೇ ಒಂದು 3 ಕಾಳುಮೆಣಸನ್ನು ಹಾಕೊತಾ ಇದ್ದೇನೆ. ಇದನ್ನೆಲ್ಲ ಹುರಿದ್ಬಿಟ್ಟು ನಾವು ಪುಡಿ ಮಾಡ್ಕೋಬೇಕು. ನಿಮ್ಮಲ್ಲಿ ಆಲ್ರೆಡಿ ಅಂದರೆ ಈ ಕೊತ್ತಂಬರಿ ಜೀರಿಗೆ ಪುಡಿ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಕಮ್ಮಿ ಉರಿ ಇಟ್ಕೊಂಡು ಒಂದು ಸ್ವಲ್ಪ ಹುರಿದ್ಕೊಳ್ಳೋಣ, ಒಳ್ಳೆ ಫ್ಲೇವರ್ ಬರುತ್ತೆ. ಇದು ಸ್ವಲ್ಪ ಪರಪರ ಅಂತ ಹೇಳುತ್ತಲ್ವ, ಅಷ್ಟೊತ್ತಿಗೆ ಬಂದ್ ಮಾಡ್ಬೋದು. ಕಲರ್ ಕೂಡ ಚೇಂಜ್ ಆಗಿದೆ, ಚೆನ್ನಾಗಿ ಬಂದಿದೆ. ಚೂರು ತಣ್ಣಗಾದ ನಂತರ ಇದನ್ನ ಪುಡಿ ಮಾಡುವಂಥ ಮಿಕ್ಸಿಗೆ ಹಾಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ತುಂಡು ಶುಂಠಿ, 1 ಹಸಿಮೆಣಸಿನಕಾಯಿ, ಖಾರ ನೋಡ್ಕೊಂಡು ಹಾಕೊಳ್ಳಿ. ನೀವು ಇದನ್ನ ವೆಯ್ಟ್ ಲಾಸ್ಗೋಸ್ಕರ ಮಾಡ್ಕೊಳ್ಳೋದಾದರೆ 1 ಎಸ್ಲು ಬೆಳ್ಳುಳ್ಳಿ ಹಾಕೋಬಹುದು. ಇಲ್ಲ ದೇಹ ಕೂಲ್ ಆಗಲಿಕ್ಕೆ ಮಾಡ್ಕೊಳ್ಳೋದಾದರೆ ನೀವು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯನ್ನು ಸ್ಕಿಪ್ ಮಾಡ್ಬೋದು. ಈಗ 1/4 ಕಪ್ಪಷ್ಟು ನೀರು ಹಾಕಿ ಫಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ, ಪುಡಿ ಮಾಡ್ಕೋಬೇಕು. ನೋಡಿ, ಈ ಮಸಾಲ ಪುಡಿ ಆಗಿದೆ. ಇವಾಗ ನಾವು ಇದಕ್ಕೆ ಈ ದಪ್ಪ ಮೊಸರು ಇದೆಯಲ್ವಾ, ಅದನ್ನ ಹಾಕೋಬೇಕು. ಮಜ್ಜಿಗೆಗೆ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ. ನಾನೊಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಆಮೇಲೆ ಬೇಕಾದರೆ ಕಮ್ಮಿ ಆದರೆ ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು. ಮೊಸರು ಹಾಕಿದ ನಂತರ ಇನ್ನೊಂದು ಜಸ್ಟ್ 2 ರೌಂಡ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ, ಅಂದರೆ ರುಬ್ಕೊಳ್ಳೋಣ. ನೋಡಿ, ಮೊಸರನ್ನು ರುಬ್ಕೊಂಡಿದ್ದೇನೆ. ಇದರಲ್ಲಿ 2 ಆಪ್ಷನ್ ಕೂಡ ನಾನು ನಿಮಗೆ ಹೇಳಿದ್ದೇನೆ. ಐದರ್ 1-2 ರೌಂಡ್ ಮಿಕ್ಸಿಯಲ್ಲಿ ರುಬ್ಕೊಳ್ಬೋದು, ಇಲ್ಲ ನೀವು ಕುಡುಗೋಲಲ್ಲಿ ಕಡೆಯಬಹುದು. ಇವಾಗ ಒಂದು ಪಾತ್ರೆಗೆ ಇದನ್ನ ಹಾಕೊತಾ ಇದ್ದೇನೆ. ಈಗ ಇದಕ್ಕೆ ಮತ್ತೆ 1 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಯಾಕಂತಂದರೆ ನಾನು ಆವಾಗ 1 ಲೋಟದಷ್ಟು ಮೊಸರು ಅಷ್ಟೇ ತಗೊಂಡಿರೋದು. ಇವಾಗ ಮಜ್ಜಿಗೆಗೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡಿ, ರುಚಿಯಾಗಿರುವಂತಹ ತುಂಬಾ ಹೆಲ್ದಿ ಆಗಿರುವಂತಹ ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ. ದಪ್ಪ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಉಪ್ಪು ಖಾರ ಬೇಕಿದ್ರೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಡಿಯೋದಕ್ಕೆ ರೆಡಿ ಆಗುತ್ತೆ. ನೋಡಿ, ಆರೋಗ್ಯಕರವಾಗಿರುವಂತಹ ಮಸಾಲ ಮಜ್ಜಿಗೆ ಕುಡಿಲಿಕ್ಕೆ ರೆಡಿಯಾಗಿದೆ. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೂ ಕೂಡ ಇದೆಯಲ್ವ, ಇದು ತುಂಬಾ ಒಳ್ಳೆಯದು. ದಿನಕ್ಕೆ 2 ಸರಿ ಕುಡಿದರೆ ಹೊಟ್ಟೆನೂ ತುಂಡಾಗಿರುತ್ತೆ, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ, ವೆಯ್ಟ್ ಕೂಡ ಮೇಂಟೈನ್ ಆಗುತ್ತೆ. ಹಾಗೆಯೇ ಸೆಕೆಗಾಲದಲ್ಲಿ ಬಾಡಿನ ತಂಪಾಗಿಡಬೇಕು, ಕೂಲ್ ಆಗಿಡಬೇಕು, ಡಿಹೈಡ್ರೇಷನ್ ಪ್ರಾಬ್ಲಮ್ ಇರುತ್ತಲ್ವ ಅವರಿಗೆ ಕೂಡ ಇದು ತುಂಬಾ ಒಳ್ಳೆಯದು. ನಿಮಗೆ ನನ್ನ ಈ ಮಸಾಲ ಮಜ್ಜಿಗೆಯ ರುಚಿಯಾಗಿರುವಂಥ ತುಂಬಾ ಸುಲಭವಾಗಿರುವಂಥ ವಿಡಿಯೋ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆಯೇ ಇದನ್ನ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.